ಕರೋನಾ ವೈರಸ್ ಲಾಕ್ಡೌನ್ನಿಂದಾಗಿ ಶಾಲೆ ಮುಚ್ಚಿರುವ ಕಾರಣ ಮನೆಯಲ್ಲಿಯೇ ಉಳಿದಿರುವ ಮಕ್ಕಳು ಟಿವಿ ನೋಡುತ್ತಲೋ ಆಟಗಳನ್ನು ಆಡುತ್ತಲೋ ಕಾಲ ಕಳೆಯುತ್ತಾರೆ. ಆದರೆ 13ನೇ ವರ್ಷದ ಮಂಗಳೂರಿನ ಮೂಡುಶೆಡ್ಡಿಯ ಬಾಲಕ ಅಕ್ಷರ್ ವಿ ಯಾದವ್ ಈ ಸುಸಂದರ್ಭವನ್ನು ಸಂಶೋಧನೆಗೆ ಬಳಸಿಕೊಂಡು ಸ್ವಯಂ ಚಾಲಿತ ಹ್ಯಾಂಡ್ ಸ್ಯಾನಿಟೈಸರ್ ತಯಾರಿಸಿದ್ದಾರೆ. ಈ ಮೂಲಕ ಕರೋನಾ ವೈರಸ್ ವಿರುದ್ಧ ಹೋರಾಡುತ್ತಿರುವ ಭಾರತಕ್ಕೆ ಈ ಬಾಲಕ ಸ್ಫೂರ್ತಿಯಾಗಿದ್ದಾನೆ. ಕೊರೋನಾ ವೈರಸ್ ವಿರುದ್ಧ ಹೋರಾಡುತ್ತಿರುವ ಇಂದಿನ ದಿನಗಳಲ್ಲಿ ಕೈ ತೊಳೆಯಬೇಕಾದುದು ಅತ್ಯಗತ್ಯ. ಆದರೆ ಒಂದೇ ಸ್ಯಾನಿಟೈಸರ್ನ ಬಾಟಲ್ ತುಂಬ ಜನರು ಬಳಸುವಾಗ ಎಷ್ಟು ಮಂದಿ ಮುಟ್ಟುತ್ತಾರೆ. ಹೀಗಾಗಿ ಸ್ಯಾನಿಟೈಸರ್ ಬಾಟಲ್ನಿಂದಲೇ ವೈರಸ್ ಹರಡಿಬಿಡಬಹುದೇ ಎಂಬ ಆತಂಕವೂ ಇದೆ. ಈ ಆತಂಕವನ್ನ ನಿವಾರಿಸುವ ನಿಟ್ಟಿನಲ್ಲಿ ಸ್ವಯಂ ಚಾಲಿತ ಹ್ಯಾಂಡ್ ಸ್ಯಾನಿಟೈಸರ್ ಯಂತ್ರವನ್ನ ಮಂಗಳೂರಿನ ಮೂಡುಶೆಡ್ಡಿ ಬಾಲಕ ಅಕ್ಷರ್ ವಿ ಯಾದವ್ ಕಂಡುಹಿಡಿದಿದ್ದಾರೆ. ಅದು ಕೂಡ ಒಂದೇ ದಿನದಲ್ಲಿ ಸ್ವಯಂ ಚಾಲಿತ ಹ್ಯಾಂಡ್ ಸ್ಯಾನಿಟೈಸರ್ ತಯಾರಿಸಿದ್ದಾರೆ. ಇದು ಬ್ಯಾಟರಿ ಮತ್ತು ವಿದ್ಯುತ್ ಬಳಕೆಯಿಂದ ಕಾರ್ಯಾಚರಿಸುತ್ತದೆ. ಯಾವುದೇ ರೀತಿಯ ಸ್ಪರ್ಶವಿಲ್ಲದೆ ಅತ್ಯಂತ ಸುಲಭವಾಗಿ ಕೈ ತೊಳೆಯಬಹುದಾದ ವಿಧಾನ ಇದಾಗಿದೆ. ಇವತ್ತು ನಾನೊಂದು ಹೊಸ ಪ್ರಾಜೆಕ್ಟ್ ಅನ್ಕೊಂಡಿದ್ದೇನೆ. ಇದರ ಹೆಸರು ಆಟೋಮ್ಯಾಟಿಕ್ ಹ್ಯಾಂಡ್ ಸ್ಯಾನಿಟೈಸಿಂಗ್ ಮಷೀನ್ ಅಂತ. ಅಂದರೆ ಇದರಲ್ಲಿ ಯೂಸ್ ಮಾಡಿದ್ದು ಒಂದು IR ಸೆನ್ಸರ್ ಅಥವಾ ಪ್ರಾಕ್ಸಿಮಿಟಿ ಸೆನ್ಸರ್ ಅಂತ ಹೇಳ್ತಾರೆ. ಆಮೇಲೆ ಒಂದು TNP ಟ್ರಾನ್ಸಿಸ್ಟರ್, ಒಂದು ರೆಸಿಸ್ಟರ್, ಪೈಪ್, ವಯರ್ಸ್ ಮತ್ತೊಂದು ಪೆನ್ ಇದು ನಿಬ್ಬನ್ನು ಯೂಸ್ ಮಾಡಿದೆ. ಮತ್ತು ಒಂದು 9 ವೋಲ್ಟ್ ಬ್ಯಾಟ್ರಿ ಅಥವಾ ಅಡಾಪ್ಟರನ್ನು ಸಹ ಯೂಸ್ ಮಾಡ್ಬೋದು. ಇದನ್ನು ಮಾಡಲಿಕ್ಕೆ ನಾನು ಒಂದು ದಿವಸದಲ್ಲಿ ಮಾಡಿ ಮುಗಿಸ್ತೇನೆ. ಹಾಗೆ ಇದಕ್ಕೆ ಮಾಡಲಿಕ್ಕೆ ನನ್ನ ತಂದೆ ತಾಯಿ ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಸಹ ಒಂದು ATL ಲ್ಯಾಬ್ ಅಂತ ಉಂಟು. ಆ ಲ್ಯಾಬಿಂದ ನನಗೆ ತುಂಬ ಕಲಿಯಲಿಕ್ಕೆ ಸಿಕ್ಕಿದೆ. ಮತ್ತು ಇದೆಲ್ಲ ನಾನು ಅಲ್ಲಿಂದ ಹಲವಷ್ಟು ಮಾತು ಕಲಿತದೆ. ನಾನು ಮಂಗಳೂರಿನ ಮೂಡುಶೆಡ್ಡಿ ಶುಭೋದಯ ಶಿಕ್ಷಣ ಸಂಸ್ಥೆಯಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ 13ನೇ ವರ್ಷದ ಅಕ್ಷರ್ ವಿ ಯಾದವ್ ಅವರ ಸಂಶೋಧನೆಗೆ ಹೆತ್ತವರು ಕೂಡ ಸಾಥ್ ನೀಡಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರೇಟ್ ಹೆಡ್ ಕಾನ್ಸ್ಟೇಬಲ್ ವಿಶ್ವನಾಥ್ ಯಾದವ್ ಹಾಗೂ ರೂಪಾ ದಂಪತಿಯ ಪುತ್ರನಾಗಿರುವ ಈತ ಸಂಶೋಧನೆ ಮಾಡಿದ್ದಾನೆ. ಕ್ಕೂ ಅಧಿಕ ಸಣ್ಣ ಸಂಶೋಧನೆ ಮಾಡಿದ್ದಾನೆ. ಇದೀಗ ಸ್ವಯಂ ಚಾಲಿತ ಹ್ಯಾಂಡ್ ಸ್ಯಾನಿಟೈಸರ್ ಯಂತ್ರವನ್ನ ಕಂಡುಹಿಡಿದಿದ್ದಾನೆ. ಹೊರಗಿನಿಂದ ಮನೆಯೊಳಗೆ ಬಂದ ಯಾವುದೇ ವ್ಯಕ್ತಿ ತಪ್ಪದೇ ಕೈ ತೊಳೆಯಬೇಕು. ಈ ವೇಳೆ ಅವರು ಸ್ಯಾನಿಟೈಸರ್ ಒತ್ತಿದ್ರೆ ಅದರಲ್ಲಿ ಇರಬಹುದಾದ ಸೋಂಕು ಬೇರೆಯವರಿಗೆ ಹರಡಬಹುದು ಅಥವಾ ಈಗಾಗಲೇ ಸ್ಯಾನಿಟೈಸರ್ನಲ್ಲಿ ಉಳಿದಿರುವ ಸೋಂಕು ಆ ವ್ಯಕ್ತಿಯ ಸಂಪರ್ಕಕ್ಕೆ ಬರಬಹುದು. ಈ ರೀತಿಯಾಗಿ ಸೋಂಕಿನಿಂದ ರಕ್ಷಣೆ ನೀಡಬೇಕಾದ ಸ್ಯಾನಿಟೈಸರ್ನಿಂದಲೇ ಸೋಂಕು ಹರಡಬಹುದು. ಈ ನಿಟ್ಟಿನಲ್ಲಿ ಅಕ್ಷರ್ ವಿ ಯಾದವ್ ಸ್ವಯಂ ಚಾಲಿತ ಹ್ಯಾಂಡ್ ಸ್ಯಾನಿಟೈಸರ್ ಯಂತ್ರ ನಿರ್ಮಿಸಿದ್ದಾನೆ. ಇದೊಂದು ಒಳ್ಳೆ ಪ್ರಾಜೆಕ್ಟ್. ಯಾಕಂತ ಹೇಳಿದ್ರೆ ಹ್ಯಾಂಡ್ ಯೂಸ್ ಮಾಡಲಿಕ್ಕೆ ಮುಟ್ಲಿಕ್ಕೆ ಏನಿಲ್ಲ, ಅಲ್ಲಿ ಸೆನ್ಸರ್ ಆಗಿ ಬರ್ತದೆ, ಸ್ಯಾನಿಟೈಸರ್ ಯೂಸ್ ಮಾಡ್ಬೋದು ಅಂತ ಒಳ್ಳೆ ಪ್ರಾಜೆಕ್ಟ್. ಯಾಕಂದರೆ ಅವನಲ್ಲಿ ಶಾಲೆಯಿಂದಾಗಿ ಒಂದು ಒಳ್ಳೆಯ ಒಂದು ಕ್ರಿಯೇಟಿವಿಟಿ, ಅವನು ಪ್ರತಿನಿತ್ಯ ಅಂಥದ್ದೇ ಕೆಲಸ ಮಾಡ್ಬೋದು. ಅದಕ್ಕೆ ಬೇಕಾದಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ನಾವು ಅವ್ನಿಗೆ ತಂದು ಕೊಡ್ತಾ ಇರ್ತೇವೆ. ಅವನ ಯಾವುದು ಬೇರೆ ಯಾವುದು ಕೇಳೋದಿಲ್ಲ, ಮೋಟಾರು, ಪಂಪು, ಸಾಲ್ಡ್ರಿಂಗ್ ಮಿಷಿನ್ ಅಂಥದ್ದನ್ನೇ ಕೇಳ್ತಾನೆ. ಅವನು ವಯರ್ಸ್ ಅದನ್ನೆಲ್ಲ ತಂದು ಕೊಡ್ತೇವೆ. ಹೀಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ. ಏನು ಐಡಿಯಾ ಬರ್ತದೆ ಅದನ್ನು ಮಾಡ್ತಾನೆ. ಸಪೋರ್ಟಿವ್ ಆಗಿದೆ ಶಾಲೆ, ನಮ್ಮ ಮನೆಯವರು ಎಲ್ಲರೂ ಕೂಡ ಅವರಿಗೆ ಒಂದು ಸಪೋರ್ಟಿವ್ ಆಗಿದ್ದೇವೆ. ಸ್ವಯಂ ಚಾಲಿತ ಕೈ ತೊಳೆಯುವ ಸ್ಯಾನಿಟೈಸರ್ ಯಂತ್ರ ನಿರ್ಮಾಣಕ್ಕೆ ಹೆತ್ತವರ ಮತ್ತು ಶಿಕ್ಷಣ ಕೇಂದ್ರದ ಪ್ರೋತ್ಸಾಹ ಈತನಿಗೆ ಸಿಕ್ಕಿದೆ. ಅಕ್ಷರ್ ವಿ ಯಾದವ್ ಇನ್ನಿತರ ಚಟುವಟಿಕೆಗಳಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಕೊರೋನಾ ವೈರಸ್ ವಿರುದ್ಧ ಜನಜಾಗೃತಿ ಮೂಡಿಸುವ ಕೆಲಸವನ್ನ ಕೂಡ ಮಾಡಿದ್ದಾನೆ. ಇದೀಗ ಸ್ವಯಂ ಚಾಲಿತ ಹ್ಯಾಂಡ್ ಸ್ಯಾನಿಟೈಸರ್ ಕಂಡುಹಿಡಿಯುವ ಮೂಲಕ ಕೊರೋನಾ ವೈರಸ್ ವಿರುದ್ಧ ಹೋರಾಡುತ್ತಿರುವ ಭಾರತಕ್ಕೆ ಈ ಬಾಲಕ ಸ್ಫೂರ್ತಿಯಾಗಿದ್ದಾನೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.